ಗುಡ್ ಮಾರ್ನಿಂಗ್. ನಾವು ಇವಾಗ ಸದ್ಯ ಒಂದ್ ಕಡೆ ಹೋಗ್ತಾ ಇದ್ದೀವಿ, ಒಂದು ಬ್ಯಾಂಕ್ವೆಟ್ ಹಾಲ್ಗೆ. ಇಲ್ಲಿ ನಮ್ಮ ಕನ್ನಡ ಸಂಘದವರು, ಟೊರೊಂಟೊ ಕನ್ನಡ ಸಂಘ ಕಡೆಯಿಂದ ಒಂದು ಅಂತ್ಯಾಕ್ಷರಿ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. 2 ವರ್ಷ ಆದ್ಮೇಲೆ, ಅಂದ್ರೆ 2 years ಇಂದ ಕೋವಿಡ್ ಅಲ್ಲೇ ಆಯ್ತಲ್ವಾ, ಏನೇ ಇವೆಂಟ್ ಮಾಡಿದ್ರು ಆನ್ಲೈನ್ ಆಗ್ತಾ ಇತ್ತು, ಝೂಮ್ ಅಲ್ಲಿ ಇವೆಂಟ್ಗಳು ನಡೀತಾ ಇತ್ತು. ಬಟ್ ಆಫ್ಟರ್ 2 years ಫಸ್ಟ್ ಟೈಮ್ ಇವಾಗ ಇನ್ ಪರ್ಸನ್ ಇವೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಹೋಗಿ ಅಟೆಂಡ್ ಮಾಡಿ ಆಗುವಂತ ಒಂದು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ, ಅಂತ್ಯಾಕ್ಷರಿ ಪ್ರೋಗ್ರಾಮ್. ಸೊ ಅದಕ್ಕೆ ಹೋಗ್ತಾ ಇದೀವಿ. ಅದರಲ್ಲಿ ನಾನು ಕೂಡ ಒಬ್ಬ ಹೋಸ್ಟ್ ಆಗಿದ್ದೀನಿ ಇವತ್ತು. ನನ್ನ ಜೊತೆ ಇನ್ನೊಬ್ರು ರವಿ ಅಂತ ಇದ್ದಾರೆ, ಅವ್ರ ಜೊತೆ ನಾನು ಕೂಡ ಈ ಇವೆಂಟ್ ಅನ್ನ ಹೋಸ್ಟ್ ಮಾಡ್ತಾ ಇದ್ದೀನಿ, ಅಂದ್ರೆ MC ಆಗಿ ಇದ್ದೀನಿ ಈ ಪ್ರೋಗ್ರಾಮ್ಗೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ ಸೋ ಲಾಂಗ್, ಯಾವಾಗಲೂ ಝೂಮ್ ಅಲ್ಲೇ ನಡೀತಾ ಇತ್ತು ಏನೇ ಪ್ರೋಗ್ರಾಮ್ ಆಗಿದ್ರು. ಲಾಸ್ಟ್ ಟೈಮ್ ಕೂಡ ಕನ್ನಡ ಸಂಘದಿಂದ ವುಮೆನ್ಸ್ ಡೇಗೆ ಒಂದು ಇವೆಂಟ್ ನಡೆದಿತ್ತು, ಅದರಲ್ಲಿ ನನ್ನ ಗೆಸ್ಟ್ ಆಗಿ ಕರೆದಿದ್ರು. ಸೊ ಅದರಲ್ಲೂ ಒಂದು ವುಮೆನ್ಸ್ ಡೇಗೆ ಒಂದೆರಡು ಮಾತಾಡಿದ್ದೆ ಸುಮ್ಮನೆ ಹಂಗೆ. ಫ್ಯಾಷನ್ ಶೋ, DJ, ಆಮೇಲೆ ಡಿನ್ನರ್ ಎಲ್ಲ ಇದೆ. ಸೊ ಒಂದು ಫನ್ ಫೀಲ್ಡ್ ಇವೆಂಟ್ ಆಗಿರುತ್ತೆ ಇವತ್ತು. ಕಾಣದಂತೆ ಮಾಯವಾದರು, ನಮ್ಮ ಅಪ್ಪು ಕೈಲಾಸ ಸೇರಿಕೊಂಡರು. ನಮಗೆ ಪ್ರೀತಿ ಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು, ನಮಗೆ ಪ್ರೀತಿ ಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು, ಕಾಣದಂತೆ ಮಾಯವಾದರು. So without further ado, we can start the program ಅಲ್ವಾ? ಖಂಡಿತ ಸ್ಟಾರ್ಟ್ ದ ಪ್ರೋಗ್ರಾಮ್. ಇನ್ನೇನು ತಡ ಅಲ್ವಾ? ಇಷ್ಟು 2 ವರ್ಷ ಆದ್ಮೇಲೆ ಇಷ್ಟು ಮುಖಗಳನ್ನ ಒಟ್ಟಿಗೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ಪ್ರೋಗ್ರಾಮ್. ತುಂಬಾನೇ ಖುಷಿ ಆಗುತ್ತೆ. Most of the acting technical crew in this film are Kannadigas. The film stars Pragna Jain. A round of applause for her. So she is the main star of the movie, popular YouTuber, and Raghuram, who is a professional actor. If you guys remember Malgudi days ಅಲ್ಲಿ ಮಣಿ ಅಂತ ಒಂದು ಚಿಕ್ಕ ಹುಡುಗ ಇದ್ರಲ್ಲ, ಅವ್ರು ಇಲ್ಲೇ ಓಡಾಡ್ತಾ ಇದ್ದಾರೆ. ಇಲ್ಲೇ ಬರ್ತಾರೆ, ಬನ್ನಿ ಸರ್. Prabhakar, please come on the stage. He is the producer, and Naveen is the director, and Raghuram and Pragna are the actors in it. So round of applause and teaser please. I look forward to see this movie on the big screen. Once again, thanks Prabhakar and Kiran Barkar ಅವರು ಇವತ್ತಿಲ್ಲ ಇಂಡಿಯಾ ಇದ್ದಾರೆ. Thanks for him also, and Naveen also, and Pragna and Raghuram. Thank you very much for all you guys. ಇವರು ರವೀಂದ್ರ ಅಂತ ನನ್ನ ಫ್ರೆಂಡು, ಇವ್ರ ಜೊತೆ ನಾನು ಇವತ್ತು ಹೋಸ್ಟ್ ಮಾಡಿದ್ದು. Hi Pragna, you are a wonderful host. For the first time you are on the stage. You are a very good partner for me to host in this Kannada Sangha event. ತುಂಬಾನೇ ಖುಷಿ ಆಯಿತು. ಇಲ್ಲ, ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ, ಅವ್ರ ಜೊತೆ ಹೋಸ್ಟ್ ಮಾಡಕ್ಕೆ ನನಗೆ ಖುಷಿ ಆಯಿತು. ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಒಂದೇನಂದರೆ ನಿಮ್ಮ ಮುಖದಲ್ಲಿ ಒಂದು ಭಯನೇ ಆಗಲಿ, ಒಂದು ಟೆನ್ಷನ್ನೇ ಆಗಲಿ ಏನೂ ಇರಲಿಲ್ಲ. ಕೀಪ್ ಇಟ್ ಡೂಯಿಂಗ್, ಲೆಟ್ಸ್ ಡೂ ಮೋರ್ ಆನ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ಸೊ ನಮ್ಮ ಕನ್ನಡ ಸಂಘದ ಅಂತ್ಯಾಕ್ಷರಿ ಇವೆಂಟ್, ಗೆಟ್ ಟುಗೆದರ್ ಇವೆಂಟ್ ತುಂಬ ಚೆನ್ನಾಗಾಯಿತು. ನಮ್ಮ ಒಂದು ಕನ್ನಡ ಸಂಘದವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದ್ರು. ಆಲ್ಮೋಸ್ಟ್ ಒಂದು 250-300 ಪೀಪಲ್ ಆ ಬ್ಯಾಂಕ್ವೆಟ್ ಹಾಲಲ್ಲಿ. ಫಸ್ಟ್ ಟೈಮ್ ಆಫ್ಟರ್ 2 years ಇಷ್ಟೊಂದು ಕನ್ನಡಿಗರನ್ನ ಒಟ್ಟಿಗೆ ನೋಡಿದ್ವಿ, ತುಂಬ ಖುಷಿ ಆಯಿತು. ಎಲ್ಲಿ ಹೊರಟಿದ್ದೀವಿ ರೇಂಜ್ ಇವಾಗ? ಇವಾಗ ನಾವು ಮೂವಿ ನೋಡೋಕೆ ಹೊರಟಿದ್ದೀವಿ. ಇಲ್ಲಿ ಒನ್ಸ್ ಅಗೇನ್ ಡ್ರೀಮ್ಸ್ ಮೀಡಿಯಾ ಕೆನಡಾದವರು ಇಲ್ಲಿ ಕನ್ನಡ ಮೂವಿ ತಗೊಬಂದಿದ್ದಾರೆ. ಮತ್ತೆ ಆಫ್ಟರ್ ಆಲ್ಮೋಸ್ಟ್ 2 years ಆದಮೇಲೆ ಇಷ್ಟು ದಿನ, ಲಾಸ್ಟ್ ಐ ಗೆಸ್ ಅವನೇ ಶ್ರೀಮನ್ನಾರಾಯಣ ಬಂದಿತ್ತು ಇಲ್ಲಿ. ಅದಾದ್ಮೇಲೆ ಯಾವ ಕನ್ನಡ ಮೂವಿನೂ ಬಂದಿರಲಿಲ್ಲ ಥಿಯೇಟರ್ಸಲ್ಲಿ ಇಲ್ಲಿ, ಬಿಕಾಸ್ ಆಫ್ ಕೋವಿಡ್. ಸೊ ಇವಾಗ ಡ್ರೀಮ್ಸ್ ಮೀಡಿಯಾದವರು ಗರುಡ ಗಮನ ವೃಷಭ ವಾಹನ GGVV ಈ ಮೂವಿನ ತಗೊಂಡು ಬಂದಿದ್ದಾರೆ ಇಲ್ಲಿ ಕೆನಡಾಗೆ. ಆ ಮೂವಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ರಿಷಬ್ ಶೆಟ್ಟಿ ಮತ್ತೆ ರಾಜ್ ಶೆಟ್ಟಿ ಅವರ ಒಂದು ಮೂವಿ. ಆಬ್ವಿಯಸ್ಲಿ ತುಂಬಾ ಮಂಗಳೂರು ಫೀಲೇ ಇದೆ ಅಂತ ಹೇಳ್ತಾ ಇದ್ರು. ಸೊ ಒಂದು ಖುಷಿ ಆಗುತ್ತೆ ನೋಡಕ್ಕೆ ನಮ್ಗೆ ಇಲ್ಲಿ ಇತ್ಕೊಂಡು ಆ ಮೂವಿನ. ಅದಕ್ಕೆ ನೋಡಕ್ಕೆ ಇವಾಗ ಹೋಗ್ತಾ ಇದೀವಿ. ಕುಡ್ಲದ ಫೀಲ್ ಉಂಟಿಗೆ ಫುಲ್ ಮೂವಿಡು. ಸೊ ನಮ್ಮಲ್ಲ ಒಂಜಿ ಕುಡ್ಲದಕ್ಲತ್ತ ಅದೊತ್ತು ಯಾರು ಖುಷಿ ಆಗ್ಬಿಡು ಆ ಥರ ಏನ್ಸ್
ಅಂಡ್ ಇನ್ನೊಂದು ಎಕ್ಸೈಟಿಂಗ್, ಅದರಲ್ಲೂ ಮೂವಿನಲ್ಲೂ ಇನ್ನೊಂದು ಎಕ್ಸೈಟಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಆ ಮೂವಿ ಇಂಟರ್ವಲ್ ಅಲ್ಲಿ ನಮ್ಮ ಮಹಿಮಾ ಟೀಸರ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನೆನ್ನೆನೂ ಮಾಡಿದ್ರು, ಇವತ್ತು ಕೂಡ ಇಂಟರ್ವಲ್ ಅಲ್ಲಿ ಮಹಿಮಾ ಸ್ನೀಕ್ ಪೀಕ್ ಏನಿದೆ ಅದನ್ನ ತೋರಿಸ್ತಾ ಇದ್ದಾರೆ ಆಡಿಯನ್ಸ್ಗೆ. ಸೊ ಅದು ಒಂದು ನೋಡಕ್ಕೆ ಖುಷಿ. ಇವಾಗ ಕಣ್ಣಾರೆ ಜನ ಅದನ್ನ ನೋಡಿ ಯಾವ ತರ ರೆಸ್ಪಾನ್ಸ್ ಕೊಡ್ತಾರೆ ಅಂತ ನೋಡಕ್ಕೆ ಏನೋ ಒಂದು ಖುಷಿ. ಟ್ರೈಲರ್ ನೋಡಿ ಒಂದು ಕಡೆ ಕನ್ನಡ ಮೂವಿ ನೋಡಕ್ ಹೋಗ್ತಾ ಇದೀವಿ ಅನ್ನೋ ಖುಷಿ, ಇನ್ನೊಂದ್ ಕಡೆ ನನ್ನದೇ ಮೂವಿ ಮಹಿಮಾ ಮೂವಿ ಟ್ರೈಲರ್ ತೋರಿಸ್ತಾ ಇದ್ದಾರೆ ಅನ್ನೋ ಅದು ಇನ್ನೊಂದು ಖುಷಿ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಅಲ್ಲ ರಿಯಾಜ್? ಹಾ, ಸೊ ನಾವು ಮೂವಿ ಮುಗಿಸ್ಕೊಂಡ್ವಿ. ನಮಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಸ್ವಲ್ಪ ಇಂಟೆನ್ಸ್ ಆಗಿದೆ. ಆ ಥರ ಇಷ್ಟ ಆಗದೇ ಇರೋ ಅಂಥವ್ರಿಗೆಲ್ಲ, ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ನೋಡಬೇಕಾದ್ರೆ ಒಂಥರ ಆಗುತ್ತೆ. ರಿಯಾನ್ಶ್ ನೋಡ್ತಾನೆ ಇರಲಿಲ್ಲ, ಕಣ್ಣು ಮುಚ್ಕೊತಾ ಇದ್ದಾನೆ, ನೋಡೋಣ ಅಂತ. ಸೊ ಅದು ಬಿಟ್ಟರೆ ನಮಗೆ ಇಷ್ಟ ಆಯಿತು ಮೂವಿ. ಎಸ್ಪೆಷಲಿ ನಮ್ಮ ರಿಷಬ್ ಶೆಟ್ಟಿ ಮತ್ತು ರಾಜ್ ಬಿ ಶೆಟ್ಟಿ ಕಾಂಬಿನೇಷನ್ ಅಂದರೆ ಬೇರೆ ಹೇಳಬೇಕಾಗಿಲ್ಲ. ಇಬ್ಬರು ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಆಫ್ ನಮ್ಮ ಕನ್ನಡ ಸಿನಿಮಾ. ಸೊ ತುಂಬ ಖುಷಿ ಆಯಿತು ನೋಡಿದ್ದು. ಆ್ಯಂಡ್ ನಮ್ಮ ಮೂವಿ ಟ್ರೇಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಗ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ನಾವೇನು ಇವಾಗ ನೋಡಿದ್ದೆಲ್ಲ ಬರೀ ಹಾಗಂಗೆ ಫೋನಲ್ಲೆಲ್ಲ ನೋಡ್ಕೊತಾ ಇದ್ದೀವಿ, ಬಟ್ ಇದು ಟ್ರೇಲರ್ ಇದರಲ್ಲಿ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಮಂತ್ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮಗೂ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಆಬ್ವಿಯಸ್ಲಿ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಅದಲ್ಲ, ಅಮ್ಮಂದು ಮೂವಿ ನೋಡೋಕ್ಕೆ ಯಾಕೆ ನಿಂಗೆ ಹೆದರಿಕೆ? ಇಲ್ಲ ಹಂಗೆಲ್ಲ ಏನಿಲ್ಲ, ಚೆನ್ನಾಗಿದೆ ನೋಡ್ಬೋದು, ಏನು ಭಯ ಆಗಲ್ಲ. ಓಕೆನಾ? ಸೊ ಇದೊಂದು ಪುಟ್ಟ ವಿಡಿಯೋ ಆಗಿತ್ತು ನಮ್ಮ ಕನ್ನಡ ಸಂಘ ಇವೆಂಟ್ ಮತ್ತು ಗರುಡ ಗಮನ ಮೂವಿ ಬಗ್ಗೆ. ನಾವು ಬಂದು ಈಗ ಆಲ್ಮೋಸ್ಟ್ 2 weeks ಆಯಿತು. ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಒಂಥರ ತುಂಬ ಬ್ಯುಸಿ ಆಗ್ತಾ ಇತ್ತು ಅದು ಇದು ಅಂತ ಹೇಳ್ಬಿಟ್ಟು. ಸೊ ನೀವು ತುಂಬ ಜನ ಅದರಲ್ಲೂ ನಾ ಇಂಡಿಯಾದಿಂದ ಏನೇನು ತೊಗೊಬಂದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ದೀರ ಕಮೆಂಟ್ ಸೆಕ್ಷನಲ್ಲಿ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇಂಡಿಯಾದಿಂದ ಏನೇನು ತೊಗೊಬಂದೆ ಅದ್ರ ಬಗ್ಗೆ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ರೇಯಾನ್ಶ್ ಇವತ್ತು ಎಂಡ್ ಮಾಡೋಕ್ಕೆ ಅವನಿಗೆ ನಿದ್ದೆ ಬಂದಿದೆ ಅಂತೆ. ಸೊ ಅವನು ಮಾಡಲ್ಲ, ನೀನೇ ಮಾಡು ಅಂತ ಹೇಳಿದ್ದಾನೆ. ಸೊ ನಾನೇ ಎಂಡ್ ಮಾಡ್ತೀನಿ. ಬಂದ ಅವನೇ ಹೇಳ್ಕೊಟ್ಟಿದ್ದು ಹಿಂಗೆಲ್ಲ ನನಗೆ ಮಾಡು ಅಂತ. ನಾನು ಮಲಗಿರ್ತೀನಿ, ನೀನೇ ಎಂಡ್ ಮಾಡು ಆಮೇಲೆ ನಾನು ಬರ್ತೀನಿ ಹೀರೋ ಥರ ಅಂತ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಎಂಡ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಫೂ ಅಂದರೆ ಫ್ಲೈಯಿಂಗ್ ಕಿಸ್ ಕೊಡ್ತಾ ಇರೋದು ಅವನು ಫೂ ಅಂತ. ಓಕೆನಾ? ಟಾಟಾ ಬಾಯ್ ಬಾಯ್. ಏನೇನು ಟ್ರೇಲರ್ ಹಾಕಿದ್ರು ಮೂವಿನಲ್ಲಿ, ಇವತ್ತು ಕೂಡ ಅದನ್ನ ಹಾಕ್ತಾ ಇದ್ದಾರೆ. ಸೊ ಅದನ್ನ ನೋಡೋಕ್ಕೂ